ಮಂಗಳೂರಿನ ಡಾಕ್ಟರ್ ಎಂವಿ ಶೆಟ್ಟಿ ಸ್ಮಾರಕ ಇಂಟರ್ ಫಿಸಿಯೋಥೆರಪಿ ಕಾಲೇಜುಗಳ ಕ್ರಿಕೆಟ್ ಪಂದ್ಯಾವಳಿಯು ಡಾಕ್ಟರ್ ಎಂಆರ್ ಶೆಟ್ಟಿ ಸ್ಮಾರಕ ಕಪ್ ಫಿಸಿಯೋ ಪ್ರೀಮಿಯರ್ ಲೀಗ್ನ ಸಮಾರೋಪ ಸಮಾರಂಭವು ನಗರದ ಪದ್ವ ಪ್ರೌಢಶಾಲಾ ಮೈದಾನದಲ್ಲಿ ನಡೆಯಿತು. ಸಮಾರೋಪ ಸಮಾರಂಭದಲ್ಲಿ ಆರ್ಜಿಯುಎಚ್ಎಸ್ನ ಸೆನೆಟ್ ಸದಸ್ಯರಾದ ಡಾಕ್ಟರ್ ಶಿವಶರಣ್ ಕೆ ಅವರು ಮುಖ್ಯ ಅತಿಥಿಯಾಗಿದ್ದು, ಡಾಕ್ಟರ್ ಎಂವಿ ಶೆಟ್ಟಿ ಸ್ಮಾರಕ ಟ್ರಸ್ಟಿನ ಟ್ರಸ್ಟಿ ಡಾಕ್ಟರ್ ದಿವ್ಯಾಂಜಲಿ ಶೆಟ್ಟಿ ಅವರು ಗೌರವ ಅತಿಥಿಯಾಗಿದ್ದರು. ಸಂಘಟನಾ ಅಧ್ಯಕ್ಷ ಡಾಕ್ಟರ್ ಯುಟಿ ಇಫ್ತಿಕಾರ್ ಆಲಿ, ಸಂಚಾಲಕ ಡಾಕ್ಟರ್ ಎಲ್ ಗ್ಲಾಡ್ಸನ್ ಜೋಸ್, ಸಂಘಟನಾ ಕಾರ್ಯದರ್ಶಿ ಡಾಕ್ಟರ್ ವೈಶಾಲಿ, ಸಂಯೋಜಕ ಜಯಪ್ರಸಾದ್, ಪ್ರಾಂಶುಪಾಲರು, ದೈಹಿಕ ನಿರ್ದೇಶಕರು ಮತ್ತು ವಿವಿಧ ಫಿಸಿಯೋಥೆರಪಿ ಕಾಲೇಜುಗಳ ಸಿಬ್ಬಂದಿ ಉಪಸ್ಥಿತರಿದ್ದರು. The sponsor of this tournament, Dr. Divyanjali Shetty, ma'am. Thank you, ma'am, for sponsoring this event for the last 28 years. And I can see our PD Harish also, who has always been there for the last 28 years. And one more chief guest today, our Senate member of Rajasthan University, Dr. Shivacharan Shetty sir, the chairman of Netaji College. ಬಾಲಕರ ವಿಭಾಗದಲ್ಲಿ ಬೆಂಗಳೂರಿನ ಕೆಟಿಜಿ ಕಾಲೇಜು ಚಾಂಪಿಯನ್ ಆಗಿದ್ದು, ಲಕ್ಷ್ಮಿ ಕಾಲೇಜಿನ ಬಾಲಕರ ತಂಡ ರನ್ನರ್ ಅಪ್ ಪ್ರಶಸ್ತಿಯನ್ನು ಪಡೆದುಕೊಂಡರು. ಶ್ರೀನಿವಾಸ್ ಕಾಲೇಜಿನ ಗೌರವ್ ಲೂಟ್ ಅತ್ಯುತ್ತಮ ಬ್ಯಾಟ್ಸ್ಮನ್, ಲಕ್ಷ್ಮಿ ಕಾಲೇಜಿನ ಬಿಮಲ್ ಅತ್ಯುತ್ತಮ ಬೌಲರ್, ಕೆಟಿಜಿ ಕಾಲೇಜಿನ ಪವನ್ ಅತ್ಯುತ್ತಮ ಫೀಲ್ಡರ್, ಲಕ್ಷ್ಮಿ ಕಾಲೇಜಿನ ಆಕಾಶ ಸರಣಿ ಶ್ರೇಷ್ಠ ಪ್ರಶಸ್ತಿಯನ್ನು ಪಡೆದರು. ಬಾಲಕಿಯರ ವಿಭಾಗದಲ್ಲಿ ಲಕ್ಷ್ಮಿ ಕಾಲೇಜಿನ ಬಾಲಕಿಯರ ತಂಡ ಚಾಂಪಿಯನ್ ಆಗಿ ಹೊರಹೊಮ್ಮಿದರು ಮತ್ತು ಡಾಕ್ಟರ್ ಎಂವಿ ಶೆಟ್ಟಿ ಬಾಲಕಿಯರ ತಂಡ ರನ್ನರ್ ಅಪ್ ಪ್ರಶಸ್ತಿಯನ್ನು ಪಡೆದುಕೊಂಡರು. ಡಾಕ್ಟರ್ ಎಂವಿ ಶೆಟ್ಟಿ ಕಾಲೇಜಿನ ಪ್ರೇಕ್ಷಿತಾ ಅತ್ಯುತ್ತಮ ಬ್ಯಾಟ್ಸ್ ವುಮನ್, ಡಾಕ್ಟರ್ ಎಂವಿ ಶೆಟ್ಟಿ ಕಾಲೇಜಿನ ಅಂಕಿತಾ ಅತ್ಯುತ್ತಮ ಬೌಲರ್ ಆಗಿದ್ದು, ಲಕ್ಷ್ಮಿ ಕಾಲೇಜಿನ ಅನುಪ ಅತ್ಯುತ್ತಮ ಫೀಲ್ಡರ್ ಮತ್ತು ಡಾಕ್ಟರ್ ಎಂವಿ ಶೆಟ್ಟಿ ಕಾಲೇಜಿನ ಅಂಕಿತಾ ಸರಣಿ ಶ್ರೇಷ್ಠ ಪ್ರಶಸ್ತಿಯನ್ನು ಪಡೆದರು. ಶರತ್ ಸಾಲ್ಯಾನ್, ವಿ4 ನ್ಯೂಸ್, ಮಂಗಳೂರು.